ಎಸ್ ಇನ್ನು ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿರುವಂತಹ ವಿಡಿಯೋ ಜೊತೆಗೆ ಬಿಜೆಪಿ ಸರ್ಕಾರದ ಮೇಲೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಅನ್ನುವಂಥದ್ದು ಅಥವಾ ಅಧಿಕಾರ ಅನ್ನುವಂಥದ್ದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ರಾಜಕೀಯ ಲಾಭಕ್ಕೋಸ್ಕರ ಪೊಲೀಸರ ಮೇಲೆ ಆಗಲಿ ಅಥವಾ ಸಾರ್ವಜನಿಕರಿಗೆ ತೊಂದರೆಯಾಗುವಂತಹ ರೀತಿ ನಡೆದುಕೊಂಡವರಂತಹ ಪರವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು ಸರಿಯಲ್ಲ. ಬೇಕಿದ್ರೆ ಈ ಹಿಂದಿನ ಕೆಲವೊಂದು ಘಟನೆಗಳನ್ನು ತಾವು ಪರಾಮರ್ಶೆ ಮಾಡಿ ನೋಡಿ, ಇನ್ನು ನೀವು ಮಾಡಿರುವಂತಹ ಆರೋಪಗಳು ಏನೆಲ್ಲ ಇದ್ದಾವೋ ಅದಕ್ಕೆ ಬಿಜೆಪಿ ಸರ್ಕಾರ ತನಿಖೆಯ ಮೂಲಕ ಪಾರದರ್ಶಕ ಉತ್ತರವನ್ನ ಕೊಡುತ್ತೆ ಎನ್ನುವಂತಹ ಒಂದು ಮಾತುಗಳನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ 35 ವಿಷಯಗಳನ್ನೊಳಗೊಂಡ ದೃಶ್ಯಗಳನ್ನೊಳಗೊಂಡಂಥ ಒಂದು ವಿಡಿಯೋ ತುಣುಕನ್ನು ಪ್ರದರ್ಶಿಸಿ ಇದಕ್ಕೆಲ್ಲ ಭಾರತೀಯ ಜನತಾ ಪಕ್ಷ ಕಾರಣ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡ್ತೇನೆ, ರಾಜಕಾರಣಿಗಳು ಬರ್ಬೋದು ಹೋಗ್ಬೋದು, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನುವಂಥ ಸರಳವಾದ ಸತ್ಯ ನಮಗೆಲ್ಲರಿಗೂ ಗೊತ್ತಿದ್ದು, ಆದರೆ ಒಂದು ಸಾರ್ವಜನಿಕರ ಮೇಲೆ ಪೊಲೀಸರ ಮೇಲೆ ನೇರವಾಗಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕಲ್ಲು ತೂರಿದಂಥ ಪ್ರಕರಣದಲ್ಲಿ, ಬೆಂಕಿಯನ್ನು ಇಟ್ಟು ಇಡೀ ಭಯೋತ್ಪಾದನೆ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿರುವಂಥ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ಕೊಠಡಿಯನ್ನು ಒಡೆದು ಅದನ್ನು ಕೈಗೆತ್ತಿಕೊಳ್ಳುವಂಥ ವಿಚಾರಗಳಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ರಾಜಕಾರಣಕ್ಕೋಸ್ಕರ ಏನೇ ಆಪಾದನೆ ಮಾಡಿದರೂ ಕೂಡ ನೀವು ಆ ದೃಶ್ಯವನ್ನು, ಹಿಂದಿನ ಎಲ್ಲ ದೃಶ್ಯಗಳನ್ನು ನೀವು ಗಮನಿಸಿದರೆ ಇಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನಾನು ವಿನಂತಿ ಮಾಡ್ತೇನೆ, ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಹೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ನಿಮ್ಮ ಆರೋಪಗಳಿಗೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇದೆ. ಮತ್ತು ನೀವೇನೇನು ಹೇಳಿದ್ದೀರಿ ಅದಕ್ಕೋಸ್ಕರ ಎಲ್ಲ ತನಿಖಾ ತಂಡಗಳನ್ನು ಕೂಡ ಈಗಾಗಲೇ ನಾವು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ಮಾಡಿಸಲಿಕ್ಕೆ ಆದೇಶವನ್ನು ಕೊಟ್ಟಾಗಿದೆ. ಇಲ್ಲಿರುವಂಥ ನಿಮ್ಮ ಯಾವುದೇ ಆರೋಪಗಳಿದ್ದರೂ ಸರ್ಕಾರ ಪಾರದರ್ಶಕವಾಗಿ ಉತ್ತರ ಕೊಡುತ್ತೆ, ತನಿಖೆ ಮಾಡಿಸಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಒಂದು ಗೊತ್ತಿರಬೇಕು, ಕಾನೂನನ್ನು ಕೈಗೆತ್ತಿಕೊಳ್ಳುವವರನ್ನು ಬೆಂಬಲಿಸುವಂಥ ವಿಚಾರದಲ್ಲಿ ನೀವು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಕಟ್ಟಿಕೊಂಡು ಕಲ್ಲು ಹೊಡೆಯುವವರು ಅಮಾಯಕರ, ಸಶಸ್ತ್ರ ಕೊಠಡಿನ ಬಾಗಿಲು ಹೊಡೆದು ತಗೊಂಡು ಹೋಗುವವರು ಅಮಾಯಕರ, ಟಯರಿಗೆ ಬೆಂಕಿ ಇಟ್ಟು ವಾಹನಗಳಲ್ಲಿ ಕಲ್ಲನ್ನು ತೆಗೆದುಕೊಂಡು ಬಂದು ಜನರಿಗೆ ಪೊಲೀಸರಿಗೆ ತೂರೋರು ಅಮಾಯಕರ, ಅಥವಾ ಮುಗ್ಧರು ಏನೂ ಗೊತ್ತಿಲ್ಲದೆ ರಸ್ತೆಯಲ್ಲಿ ತಿರುಗಾಡೋರಿಗೆ ಏನಾದರೂ ತೊಂದರೆ ಆಗಿದೆಯಾ, ಅದೆಲ್ಲವನ್ನು ಗಮನಿಸಬೇಕಾದಂಥ ಅವಶ್ಯಕತೆಗಳಿದೆ. ಅದಕ್ಕೋಸ್ಕರವೇ ಕುಮಾರಸ್ವಾಮಿ ಅವರು ಹೇಳಿರುವ ರೀತಿಯಲ್ಲಿ ತನಿಖಾ ತಂಡವನ್ನು ಮಾಡಿದ್ದೇವೆ. ತನಿಖಾ ವರದಿಯಲ್ಲಿ ಯಾರು ನಿರಪರಾಧಿಗಳು ಯಾರು ಅಪರಾಧಿಗಳಂತ ಗೊತ್ತಾಗುತ್ತೆ. ಎಲ್ಲ ಸರ್ಕಾರಗಳು ಕೂಡ ಸಾರ್ವಜನಿಕರ ಆಸ್ತಿಪಾಸ್ತಿ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬದ್ಧರಿರಬೇಕಂತ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗೌರವಿಸಬೇಕಂತ ಅನಿವಾರ್ಯತೆ ಇದೆ ಅನ್ನೋದನ್ನು ಅತ್ಯಂತ ಗೌರವದಿಂದ ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ.